ಕಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಇನ್ನಿತ ಮಲ್ಲ ಸುದ್ದಿಲು. ತುಳುನಾಡು ಪಾಲದ ಕೆತ್ತೆದ ಕಷಾಯ ಮರ್ದಪರ್ಪುನ ಆಟಿಯ ಮಾಸದ ಆಚರಣೆ. ಕಾರಿಂಜದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ತೀರ್ಥ ಸಂಭ್ರಮ. ಬೊಚ್ಚಾಂದಿ ಉಮೇದದ ಭಾಷಣಲಿಡ್ದಾದು ಪಾಪದಕ್ಕಲು ಬಲಿಯಾವೊಂದುಲ್ಲೆರು. ಪ್ರವೀಣ್ ನೆಟ್ಟಾರ್ ಕುಟುಂಬಗೂ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊರಡು. ಕುಡ್ಲೆಡು ರಮಾನತರ ಒತ್ತಾಯ. ಜೆಸಿಐ ಬೆಳ್ತಂಗಡಿ ಮಂಜುಶ್ರೀದ ನಿಲೆಟ್ಟು ಪ್ರೇರಣಾ ಬದುಕುಗೊಂಜಿ ಉಮೇದು ತರಬೇತಿ ಕಾರ್ಯಾಗಾರ. ಮಾತಾ ಶಾಲಾ ಕಾಲೇಜ್ಲೆಗೆ ಪೋದು ತರಬೇತಿ. ಪ್ರಸಾದ್ ಬಿಎಸ್. ಸುರತ್ಕಲ್ಲೆಡು ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನದಕ್ಲಿನ ಸಂಘದ ವರ್ಷದ ಮಿಲನೋತ್ಸವ ಮುಗಿತಲ. ಶಾಮಿಯಾನದಕ್ಲಿನ ಸಂಘಟನೆ ತಾನು ತುಯಿನಿ ಕುಡ್ಲಡು ಮಾತ್ರ. ಎಸಿಪಿ ಮಹೇಶ್ ಕುಮಾರ್. ವಾರ್ತೆದ ವಿವರ. ಗುರುವಾರ ಆಟಿಯ ಮಾಸದ ವಿಶೇಷ ದಿನ ಆದಿತ್ತು. ಬಂಟ್ವಾಳ ತಾಲೂಕುದ ಕಾರಿಂಜ ಬೊಕ್ಕ ನರಹರಿ ಪರ್ವತ ಈರಡ್ಡು ಕಡೆಟ್ಟು ಆಟಿಯ ಮಾಸೆಗೆ ಸೀರ್ತ ನಡಪುಂಡು. ಕಾವಳಮೂಡೂರು ಗ್ರಾಮದ ಕಾರಿಂಜ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಕಾಂಡೆಡ್ದೆ ಊರ ಪರ ಊರ್ಲಿನ ಭಕ್ತರು ಸೇರ್ದು ಸೀರ್ತ ಮೀದು ಪಾರ್ವತಿ ಪರಮೇಶ್ವರರ್ನ ಇಂಬುನಟ್ಟುಂಡೆರು. ಗುರುವಾರ ಆಟಿ ಅಮಾಸೆದ ವಿಶೇಷ ದಿನ ಆದಿತ್ತು. ಈ ಅಮಾಸೆಗೆ ಕೆಲವು ದೇವಸ್ಥಾನಲಿಡು ಸೀರ್ತ ಮೀಪುನ ನನ್ನ ಕೆಲವು ಕಡೆಟ್ಟು ಕಡಲು ಸೀರ್ತ ಮೀಪುನ ಸಂಭ್ರಮ ದುಂಬುಡ್ದೇ ನಡತು ಬೈದು. ಬಂಟ್ವಾಳ ತಾಲೂಕುದ ಕಾರಿಂಜ ಬೊಕ್ಕ ನರಹರಿ ಪರ್ವತ ಈ ರಡ್ಡು ಕಡೆಟ್ಟು ಆಟಿ ಅಮಾಸೆಗೆ ಸೀರ್ತ ನಡಪುಡು. ಬಂಟ್ವಾಳ ತಾಲೂಕು ಕಾವಳ ಮುಡೂರು ಗ್ರಾಮದ ಕಾರಿಂಜ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಕಾಂಡೆಡ್ದೆ ಊರು ಪರ ಊರ್ಲಿನ ಭಕ್ತರು ಸೇರ್ದಿತ್ತೆರು. ಕಾಡಲಿನ ನಡುಟು ಪಚ್ಚೆ ಪಜಿರ್ದ ಭೂಮಿ ಅಪ್ಪೆನ ಮಟ್ಟಿಲಡು ಭಾರಿ ಎತ್ತರದ ಜೇರುಡು ಈ ದೇವಸ್ಥಾನ ಇತ್ತದು. ಸುತ್ತಮುತ್ತಡು ಮಂಗಿರ್ಲು ತುಯರತಿಕ್ವ ಶ್ರೀ ಕಾರಿಂಜೇಶ್ವರ ಶ್ರೀ ಪಾರ್ವತಿ ದೇವಿ ದೇವಸ್ಥಾನ ಅವೆಡ್ದು ತಿರ್ತು ಬಾರಿ ಮಲ್ಲ ಕಾರಿಂಜ ಕೆದು ಇತ್ತದು. ಭಕ್ತರು ಸೀರ್ತ ಮೀದು ದಾನ ಬುಡ್ದು ಆರೋಗ್ಯ ಭಾಗ್ಯ ನಟ್ಟೊಂಡೆರು. ಸೀರ್ತ ಮೀದು ಸುದ್ದಾಯಿನ ಭಕ್ತರು ಸುಮಾರು 450 ಮುಟ್ಟುಲೇನು ಏರ್ದು ಶ್ರೀ ಕಾರಿಂಜೇಶ್ವರ ಶಿವದೇವರ್ನ ಇಂಬು ನಟ್ಟೊಂದು ಪ್ರಸಾದದೆ ತೊಂಡೆರು. ಶಿವದೇವಲ್ಯಡ್ದು ಇರ್ನುದು ಮುಟ್ಟು ತಿರ್ತು ಪಾರ್ವತಿ ದೇವಸ್ಥಾನ ಇತ್ತದು ಅಡೆಗ್ಲ ಭಕ್ತರು ಪೋದು ಕೈ ಮುಗಿದು ಇಂಬು ನಟ್ಟೊಂಡೆರು. ಭಕ್ತರು ಜತ್ತೊಂದು ಬನ್ನಗ ಕೈಟ್ ದೇವರಿಗೆ ಅರ್ಪಣೆ ಮಲ್ತಿನ ಹಣ್ಣು ಕಾಯಿ ಉಪ್ಪುಂಡು. ಅಂಚಾದು ಪರಂದು ತಾರಾಯಿ ಹೂವಿನ ಪಾಡುವಿರಂದು ಮಂಗಿರ್ಲು ಕಾತೊಂದಿಪ್ವ. ಎಲ್ಯ ಮಲ್ಲ ಸಾರಗಟ್ಲೆ ಮಂಗಿರ್ಲು ಕಾರಿಂಜಡು ಇತ್ತದು. ಭಕ್ತರು ಅವಕ್ಕೆ ತಿನ್ಯರೆ ಪಾಡುವೆರು. ಪಾಡ್ಜಿಂಡ ಕೆಲವು ಮಂಗೆ ನಮ್ಮ ಕೈಟಿತ್ತಿನೇನು ಒಯ್ತೊಂದು ಪೋಪ. ಬೊಚ್ಚಾಂದಿ ಉಮೇದದ ಭಾಷಣಲಿಡ್ದಾದು ಪಾಪದಕ್ಕಲು ಬಲಿಯಾವೊಂದುಲ್ಲೆರು. ಪ್ರವೀಣ್ ನೆಟ್ಟಾರ್ನು ಕೆರ್ನವು ದೇಶೋಡು ಸುದ್ದಿ ಆತನು. ಒಂದು ಬೇಜಾರದ ಸಂಗತಿಯಿಂದ ಪಂಡಿನ ರಾಜ್ಯದ ದುಂಬದ ಮಂತ್ರಿ ಬಿ ರಮಾನಾಥ್ ರೈ ಪ್ರವೀಣ್ ಕುಟುಂಬಗೂ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊರಡುಂದು ಕುಡ್ಲಡು ಸುದ್ದಿ ಕುಟ್ಟೋಡು ಒತ್ತಾಯ ಮಲ್ತೆರು. ಹಿರಿಯ ಕಾಂಗ್ರೆಸ್ ನಾಯಕರು ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಗುರುವಾರ ಕುಡ್ಲಡು ಸುದ್ದಿಕುಟ್ಟ ನಡಪಾದು ಬೊಚ್ಚಾಂದಿ ಉಮೇದು ಕೊರ್ಪುನ ಭಾಷಣಲಿಡ್ದಾದು ಪಾಪದಕ್ಕಲು ಬಲಿಯಾವೊಂದುಲ್ಲೆರು. ಇಂದೆಕ್ ಫುಲ್ ಸ್ಟಾಪ್ ಪಾಡುಡು. ಬುದ್ಧಿಯಂತಿನ ಜಿಲ್ಲೆ ದಕ್ಷಿಣ ಕನ್ನಡಡು ಇಂಚಿನ ನಡಪರೆ ಬಲ್ಲಿ. ಪ್ರವೀಣ್ ನೆಟ್ಟಾರ್ನು ಕೆರ್ನವು ದೇಶೋಡು ಸುದ್ದಿ ಆತನು. ಜಿಲ್ಲೆದ ಜನ ತರೆತಗ್ಗಾವನ ಕೆಲಸ ನಡುತ್ತದುಂಡು. ಒಂದು ಬೇಜಾರದ ಸಂಗತಿಯಿಂದ ಪಂಡೆರು. ಒರಿಯನ್ ಕೆರ್ನಗ ಸರ್ಕಾರ ಜಾಗೃತಿಡು ಪೋಡಿತ್ತನು. ಈ ಸಂಗತಿಡು ಸರ್ಕಾರ ಗುಮನ ಕೊರಂದಿನ ಲಕ್ಕದು ತೋಜೊಂದುಂಡು. ಪಗೆಕು ಪ್ರೀತಿ ಹಿಂಸೆಗೆ ಅಹಿಂಸೆ ಉತ್ತರ ಅಂತ ಪಂಡಿನ ರಮಾನಾಥ್ ರೈ ಸಮಾಜಡು ಪ್ರಚೋದನೆದ ಭಾಷಣ ಮಲ್ಪುನಿ ದುಂಬರಿನ ವರ್ಗದಕಲು ಬಲದಾಂತಿನ ವರ್ಗದಕಲು ಪ್ರಾಣ ಕಳೆಯೊಂದುಲ್ಲೆರು. ಜೈಲಿಗೆ ಪೋಯಿನಕುಲು ಪಿರವರಿದಿನ ವರ್ಗದ ಹಿಂದುಲು ಬೊಕ್ಕ ಮುಸ್ಲಿಮೇರು. ಮಸೂದನು ಕೆರ್ನೆಟ್ಟು ಬಲದಾಂತಿನ ವರ್ಗದಕಲು ಜೈಲ್ ಸೇರ್ದೆರು. ಪ್ರವೀಣ್ ನೆಟ್ಟಾರ್ನ ಕೆರ್ನ ಕೇಸಿಡು ನಿಜವಾದ ಕೆರ್ನಕ್ಲಿನ ಬಂಧನ ಅವಡುಂದು ಆರ್ಪಂಡೆರು. ಈ ಕೇಸಿಡು ದಾಲ ಭೇದದಂತೆ ಸರ್ಕಾರ ಪರಿಹಾರ ಕೊರಡು. ಶಿವಮೊಗ್ಗದ ಹರ್ಷನ್ ಕೆರ್ನ ಕೇಸಿಡು ಕೊರ್ನಂಚ 25 ಲಕ್ಷ ರೂಪಾಯಿನ ಪರಿಹಾರ ಕೊರಡುಂದು ಸರ್ಕಾರಕ್ಕೆ ಒತ್ತಾಯ ಮಲ್ತಿನ ರಮನಾಥ್ ರೈ ಒಂದು ಟಾರ್ಗೆಟ್ ಮಲ್ತದ ಕಿರ್ನವ್ ಒಂದು ಮಾತ್ರೆಗಳ ಅಪಾಯ ಅಂತ ಪಂಡೆರು. ಸರ್ಕಾರದ ನಿರ್ಲಕ್ಷ್ಯ ಒಂದು ಎದ್ದು ಕಾಣುತ್ತದೆ. ಯಾಕಂತ ಹೇಳಿದ್ರೆ ಬೆಳ್ಳಾರಲ್ಲಿ ಒಬ್ಬ ಸತ್ತಾಗಲೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಯಾರು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಪೊಲೀಸ್ನವರು ಹೇಳಬೇಕು ಯಾರು ಏನು ಆಗಿದೆ ಅಂತೇಳಿ. ಇನ್ನು ಒಂದು ಹತ್ಯೆಯ ಪ್ರಕರಣ ಗೊತ್ತಾಗಿ ಅವರು 8 ಜನ ಜೈಲಿಗೆ ಹೋಗಿದ್ದಾರೆ. ಅವರು ಕೂಡ ದುರ್ಬಲ ವರ್ಗದವರೇ. ಇವತ್ತು
ಈ ಒಂದು ಪ್ರಕರಣ ಇದನ್ನು ಪೊಲೀಸ್ ಇಲಾಖೆ ನೈಜ ಕೊಲೆಗಾರರನ್ನ ಪತ್ತೆ ಮಾಡಿ ಅವರಿಗೆ ಸರಿಯಾದ ಸೂಕ್ತವಾದಂಥ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಲಿ. ಯಾವುದೇ ಧರ್ಮದ ಜನ ಸತ್ತರೂ ಕೂಡ ಅದಕ್ಕೆ ಜಾತಿ ಧರ್ಮದ ಬಣ್ಣ ಬಾರದೆ ಮನುಷ್ಯ ಸತ್ತದ್ದಕ್ಕೆ ನಾವು ಖಂಡಿತ ನೋವು ಪಡ್ತಕ್ಕಂಥದ್ದು ಇದು ನಾವು ಮಾಡಬೇಕಾದ ನಮ್ಮ ಧರ್ಮ. ಈ ಹತ್ಯೆಯ ಹಿಂದೆ ಯಾರ ಕೈವಾಡ ಇದೆ ಅಂತ ಅದು ಯಾರ ಹತ್ಯೆಗಾರರು ಮಾತ್ರ ಸಿಕ್ಕಾಕೊಳ್ತಾರೆ. ಅದರ ಹಿಂದೆ ಇರುವ ಶಕ್ತಿಗಳು ಅವ್ರಿಗೆ ಏನಾಗ್ತಾ ಇಲ್ಲ. ಅವರ ಹಿಂದೆ ಇರತಕ್ಕ ಶಕ್ತಿಗಳು ಅವರು ಹಿಂದೆ ಇರತಕ್ಕ ಶಕ್ತಿಗಳನ್ನು ಹಿಡಿದಾಗ ಈ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಖಂಡಿತ ನಮ್ಮ ಜಿಲ್ಲೆಯಲ್ಲಿ ಈ ಘಟನೆ ಆಗದೇ ಇರಲಿಕ್ಕೆ ಒಂದೇ ಒಂದು ಕಾರಣ ಅಂತ, ಇದಕ್ಕೆ ಯಾರು ಬೆಂಬಲ ಇದೆ, ಯಾರು ಈ ಬೆಂಬಲ ಮಾಡ್ತಾರೆ, ಯಾರು ಈ ಕೇಸಿನಲ್ಲಿ ಕೋರ್ಟಲ್ಲಿ ಅವರ ಬಗ್ಗೆ ವಕಾಲತ್ ಮಾಡ್ತಾರೆ ಯಾರೋ ಅಂತ ಯಾರು ಅವರ ಹಿಂದೆ ಇರ್ತಕ್ಕಂಥವ್ರು ಬಹಳ ಸುಲಭದಲ್ಲಿ ಗೊತ್ತಾಗ್ತದೆ ಯಾರು ಅವರ ಹಿಂದೆ ಇದ್ದಾರೆ ಅಂತೇಳಿ. ಕುಡ್ಲದ ಕಂಕನಾಡಿ ಬ್ರಹ್ಮ ವೈದರ್ಕಳ ಗರೋಡಿಡು ಬುಧಾರ ಬಯ್ಯಗು ಗರೋಡಿ ಗುರಿಕಾರ್ಯರು ಚಿತ್ತರಂಜನ್ ಗುರ್ಕಾರ್ಮೇಡು ಬಿರುವೇರ ಸಮಾಜದ ನಾಯಕರು ಪ್ರವೀಣ್ ಪೂಜಾರಿ ನೆಟ್ಟಾರ್ರೆಗು ಶ್ರದ್ಧಾಂಜಲಿ ಸಭೆ ನಡಪಾಯರು. ಕುಡ್ಲದ ಕಂಕನಾಡಿ ಬ್ರಹ್ಮ ವೈದರ್ಕಳ ಗರೋಡಿಡು ಬುಧಾರ ಬಯ್ಯಗು ಗರುಡಿ ಗುರಿಕಾರ್ಯರು ಚಿತ್ತರಂಜನ್ ಗುರ್ಕಾರ್ಮೇಡು ಬಿರುವೇರ ಸಮಾಜದ ನಾಯಕರು ಪ್ರವೀಣ್ ಪೂಜಾರಿ ನೆಟ್ಟಾರ್ರೆಗು ಶ್ರದ್ಧಾಂಜಲಿ ಸಭೆ ನಡಪಾಯರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಗುರು ಬೆಳದಿಂಗಳು ಸಂಸ್ಥೆದ ಗುರಿಕಾರ್ಯರು ಆರ್ ಪದ್ಮರಾಜ್ ಪಾತಿರ್ದು ಪ್ರವೀಣ್ ಏರಿಗ್ಲ ಒಪ್ಪದ್ರ ಕೊರಂದಿನ ಮಾತಿರಡೊಪ್ಪ ಎಡ್ಡಿಡಿತ್ತಿನ ನರಮಾಣಿ ಗೆಜ್ಜೆಗಿರಿ ಯುವವಾಹಿನಿ ಗುರು ಬೆಳದಿಂಗಳು ಕುದ್ರೋಳಿ ಕ್ಷೇತ್ರ ಇಂಚಿತ್ತಿ ಅವೇತೋ ಸಂಘ ಸಂಸ್ಥೆಲಿಡು ಸೇವೆ ಸಂದಾಂದಿತ್ತಿನಾರು ಅಗತಿನವು ಸಮಾಜಗೂ ಮಲ್ಲ ನಷ್ಟ ಅಂತ ಪಂಡೇರು. ಗೆಜ್ಜೆಗಿರಿ ಕ್ಷೇತ್ರದ ಒತ್ತು ಗುರುಕಾರ್ಯರು ರವಿ ಪೂಜಾರಿ ಚಿಲಿಂಬಿ ಪಾತಿರ್ದು ಪ್ರವೀಣ್ ಗೆಜ್ಜೆಗಿರಿ ಬೊಕ್ಕ ಸಮಾಜದ ಪರ ಕೆಲಸ ಮಲ್ತಿನ ಬಗೆಟ್ಟು ನೆಂಪು ಮಲ್ತೊಂಡಿರು. ಚಿತ್ತರಂಜನ್ ಪಾತಿರ್ದು ಪ್ರವೀಣ್ ಕುಟುಂಬ ಬಾರಿ ಕಷ್ಟಡುಂಡು ನಮ್ಮ ಮಾತಾ ಸೇರ್ದು ಸಾಯ ಮಲ್ಪುಡಾತನಂದು ಪಂಡಿರು. ದಿಲ್ರಾಜ್ ಆಳ್ವ, ಕಾರ್ಪೊರೇಟರ್ ಅನಿಲ್ ಪೂಜಾರಿ, ಬೊಕ್ಕ ಸಂದೀಪ್ ಗರುಡಿ, ಶೈಲೇಂದ್ರ ಸುವರ್ಣ, ರಕ್ಷಿತ್ ಕೆ ಎ ಪೂಜಾರಿ, ಪ್ರಕಾಶ್ ಗರುಡಿ, ರಾಜೇಂದ್ರ ಚಿಲಿಂಬಿ, ಸಚಿನ್ ಮೌರ್ಯ ಸಭೆಟ್ಟಿದ್ದರು. ನಮ್ಮ ರಾಜಕೀಯದಗಳು ರಾಜಕಾರಣಿಗಳ ಪಾತ್ರ ಸೇರ್ದು ಕೇಂದ್ರ ನಮ್ಮ ಪೋಪ ಲಾಗಿವ ಅಂಡ ಎಲ್ಲ ದಾದಾಂಡ್ಲ ಅಂಡ ನಂಕ್ ಏರುಲ್ಲೇರು ಪನ್ಪುನೆ ನಮ್ಮ ಯೋಚನೆ ಮಲ್ಪೂಜ ಇನಿ ನಮ್ಮ ತುಪ್ಪ ದಯದೀದು ತಪ್ಪೆನ್ನೊಚ್ಚಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಬೇತರಡ್ಡು ವಿಚಾರ ನೆಟ್ಟು ಪಾತೆರೊಂದುಲ್ಲೆ ನಮ್ಮ ತೂನಗ ಪನ್ಪೇರು ಪೂರ್ವಜನ್ಲ ಇಲ್ಲ ಇದನ್ನು ನಾವು ಖಂಡಿಸ್ತೇವೆ, ಇದರ ಬಗ್ಗೆ ಕೂಡಲೇ ನಾವು ಕಠಿಣ ಕ್ರಮ ಕೈಗೊಳ್ತೇವೆ. ಸ್ವಾಮಿ ಈತು ವರ್ಷದಿಂಚಿ ಈತು ಜವನೇರು ಅವು ಒವ್ವೇ ಧರ್ಮದಾಗಲು ಸಹಿತ ಒಂದು ಇಂಚಿನ ದುರ್ಘಟನೆ ಬಲಿಯಾವೊಂದುಲ್ಲೇರು ನಿಗುಲು ದಾದ ಮಲ್ತಾರೆ. ಒಂದು ಒವ್ವೇ ಸರ್ಕಾರ ಅವಡು ಇತ್ತೊಪ್ಪನ ಸರ್ಕಾರ ಅವಡು ನೆತ್ತೊಪ್ಪು ದುಂಬುವತ್ತಿನ ಸರ್ಕಾರ ಅದಪ್ಪ ನಿಗುಲು ದಾದ ಮಲ್ತಾರೆ. ಇಂಚಿನ ಒಂಜಿ ಘಟನೆನೆ ಪ್ರಿವೆಂಟ್ ಮಲ್ಪು ಲೆಕ್ಕ ನಿಗುಲು ಎಂಚಿನ ಒಂದು ಯೋಜನೆ ಪಾಡ್ದಾರೆ ಪನ್ಲೆ ತುಕ್ಕ ನಿಗುಲು ಇಂಚಿನ ಬೇಲೆನ ಮಲ್ಪರೆ ಉನೇನೆ ಉಂತವನಂಚಿನ ಬೇಲೆ ಮಲ್ಪರೆ ಸಾಧ್ಯನೇ ಇಜ್ಜ ಉಂಡು ಅಂಡ ನಿಗ್ಲೆಗ್ ಬೊಡ್ಚಿ ನಿಗ್ಲೆಗ್ ಇಚ್ಛಾಶಕ್ತಿ ಇಜ್ಜಿ ಇಂಚಿನ ಉದೇನ ಉಂತವರೆ ಇಂಚಿನ ಘಟನೆಲ್ಲ ಅಪ್ಪಗ ಆ ಒಂದೇ ಒಪ್ಪೋಡು ಅಪಗ ನಂಗೆ ಅಧಿಕಾರ ತಿಕ್ಕೊಂಡೊಂದು ಪಂಡ ನಮ್ಮ ಥರೆಟ್ಟುಂಟು ಒಂದು ಒವ್ವೇ ಪಕ್ಷ ಅದುಪ್ಪಡೆ ದಯಗೆ ಇನಿ ಇಂಚಿನ ಘಟನೆ ಮುಂದಿನ ಕೂಡಲೇ ತನಿಖೆ ಮಲ್ತದೆ. ಆಜಿ ತಿಂಗಳದಲ್ಲ ಜಡ್ಜ್ಮೆಂಟ್ ಬೈದಿನ ಒಂಜಿ ಕೇಸ್ ಅಂಡ ನಿಗುಲು ಪನ್ ತೋರ್ಸ್ಪಾದ್ ಕೊಡ್ಪಾರ ನಿಗುಲು ಪನ್ಪರ ತುಕ ಆಜಿ ತಿಂಗಳದಲ್ಲ ಈ ಮುಂದಿನ ತ್ವರಿತಗತಿದ ತನಿಖೆ ಆವಡೆ ನೆತ್ತ ಅಪರಾಧಿನ ಆರೋಪಿನಗಳು ಏರುಲ್ಲೇರು ಮಗಳಿಗೆ ಕಾನೂನು ಪ್ರಕಾರ ಅವೇತ ಟ್ರಯಲ್ ಮಲ್ತದೆ ಶಿಕ್ಷೆ ಆವಡೆ ತುಕ ಕುಡಂಜಿ ಘಟನೆ ಮರಕಳಿಸಾಡು ತುಕ ದಾಯಗ ಆ ಒಂದಿಜ್ಜಿ ಒಂದು ನಿಗ್ಲೆಗ್ ಇಚ್ಛಾಶಕ್ತಿ ಇಜ್ಜಿ ನಿಗ್ಲೆಗ್ ಇಂಚಿನ ಗಲಾಟೆಲ್ಲ ಆ ಒಂದೇ ಒಪ್ಪೋಡು ನಂಗೆ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಒಂದು ಬೋರ್ಡು ವಾ ಪಕ್ಷದ ವಿರುದ್ಧಲ ಪಾತ್ರ ಒಂದಿಜ್ಜಾನು ಪ್ರತಿ ಒಂಜಿ ಪಕ್ಷದಲ್ಲ ಒಂದೇ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಬೋರ್ಡ್ ಅದು ಇಂಚಿನ ಘಟನೆ ಜೀವಂತದಿ ಒಂದುಲ್ಲ ಆರಿನಿ ಒವ್ವೋ ಒಂಜಿ ಉದ್ದೇಶ ಆರಿನ ದುರ್ಮಣಗೆ ಅದು ಪೋಯ್ ಇಲ್ಲದ ಉಲಾಯಿ ಪೋನಗ ಅಪ್ಪೆ ಪನ್ಪುಂಡು ಏನಡಿತ್ತಿನ ಒಂಜಿ ಮಗೆ ಆ ಒಂಜಿ ಮಗನ ಯಾನು ಕಲೆ ಒಂದೆ ಏನ ನಾಂಡಲ ದೇವಿಯರು ಕೊಣತ್ತೇರು ನಾಡ ಹೆಂಗೆ ಕಾಣಲಾಗಲಿ ಕೇರ್ತಿವರದ ಏನಾನು
ಎನ್ನ ಕಂಡನ್ಲ ಏನೆಲ್ಲ ಒಟ್ಟು ಕಿರ್ತಂದ ಇಡೀ ಎಂಗಳೊಂದು ಆರಾಮಡು ಎಂಗಳೊಂದು ಪೋತ್ವಾತ ಅಂಡ್ ಆಯ ಅಂಡ್ಲ ಒಂದು ಲೈಫ್ ಮಲ್ತೊಂದು ಇತ್ತೈತ ಬಂದ್ಬಿಟ್ಟು ಕಣ್ಣೀರು ಬಾಡ ಬುಲಿಪಿನ ಅಂತಂಡ ನಮ್ಮ ಹೃದಯನೇ ಕಿತ್ತದು ಬರೋಂದಿತ್ತು ಅಂಚಿನ ಒಂದು ಅಕಲ ಇಲ್ಲ ಇತ್ತೆ ಪದ್ಮರಾಜರು ಪನ್ಲೇಕನೆ ಎಂಕುಲ್ಲ ಇನ್ನಿದಿತ್ತ ಇನೋವಾ ಕಾರ್ಡ್ ಬರ್ಪೇರು ಬೇತೆ ಬೇತೆ ಜನಕ್ಕನ್ನ ಸೇವೆ ಮಲ್ಪೇರು ಕೆಲವು ಜನಕ್ಕನ್ನ ಬಿಲ್ಲು ಕಟ್ಟುವೇರು ಕೆಲವು ಜನಗಳಿಗೆ ಸಹಾಯ ಮಲ್ಪೇರು ಕೆಲವು ನಮ್ಮ ಸಂಘಟನೆ ಆರು ಕೆಲವಾತು ಜವನಿಯರನ್ನು ಲೆತ್ತಂಬೋಪಿನ ಬರ್ಪೊಂದಲ್ಲ ಐಕ್ಲೊಂಜಿ ಖರ್ಚಲು ಉಪ್ಪ ಐನು ಪೂರ ಆರು ತೂಂದಿತ್ತೇರು ಇನಿ ಪೋನಾಗ ಗೊತ್ತಾಂದು ಇನಿ ಪ್ರವೀಣ್ಯರ ದಾದ ಪ್ರವೀಣ್ಯರನ್ನ ಆರ್ಥಿಕವಾದ ಆರು ಏತು ಮಿತ್ತಿತ್ತೇರು ಆರ್ನ ವ್ಯಕ್ತಿತ್ವ ಮಾತ್ರ ಮಿತ್ತಿತ್ತೀನಿ ಆಂಡ ಆರ್ಥಿಕವಾದ ಆರು ಕಂಡವಡ್ಡ ಪಿರ ಇತ್ತೇರು ಪಂಡು ನಾವು ಇನಿ ಎಂಗಲ್ನಾಗ ಇಲ್ಲಡೆ ಪೋನ ಗೊತ್ತಾಂದು ಶಾಮಿಯಾನದಕ್ಲಿನ ಸಂಘಟನೆ ತಾನು ತುಯಿನಿ ಕುಡ್ಲಡು ಮಾತ್ರ ಇಡೀ ಊರುನು ಸಿಂಗಾರ ಮಲ್ಪುನಕುಲು ಅಕ್ಲನನೆ ಕಾರ್ಯಕ್ರಮನು ಆತೆ ಪೊರ್ಲುಡು ಮಲ್ತದಿರಂದು ಎಸಿಪಿ ಮಹೇಶ್ ಕುಮಾರ್ ಪಂತೆರು ಸುರತ್ಕಲ್ಲುಡೆ ನಡತಿನ ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನದಕ್ಲಿನ ಸಂಘದ ವರ್ಷದ ಮಿಲನೋತ್ಸವ ಮುಗಿತಲೊಡು ಪಾಲ್ದಿತ್ತೊಂದು ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕಿರ್ನ ಸಂಘ ಕುಡ್ಲದ ಜಿಲ್ಲಾ ವಾರ್ಷಿಕ ಮಿಲನೋತ್ಸವ 2022 ಕುಡ್ಲ ಘಟಕದ ಬಿನ್ನಾದಿಗಿಡು ಸುರತ್ಕಲ್ದ ರೇಂಜರ್ ಗಾರ್ಡನ್ ಅಂಗಾರೆ ನಡಪಾದು ಬಯ್ಯಗ್ ಮುಗಿತಲ ಲೇಸು ಅಟ್ಟಣೆ ಮಲ್ತದಿತ್ತೆರು. ಕುಡ್ಲ ಘಟಕದ ಕಾರ್ಯಂತೆರು ನಿಶಿತ್ ಪೂಜಾರಿ ಎತ್ಕೊಂಡೆರು. ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಧನಿಕ್ಲೆನ ಸಂಘದ ಗುರ್ಕಾರ್ಯರು ಬಾಬು ಕೆ ವಿಟ್ಲ ಗುರ್ಕಾರ್ ಮಿಡು ನಡತಿನ ಲೇಸುಡು ಮಲ್ಲಬಿನ್ನೆರಾದ ಪಾಲ್ದಿತ್ತೊನ್ನ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ನಾಯಕ ಪಂಡ ಮಾತಿರ್ಲಾ ಪನ್ಪುನಿ ಅವು ರಾಜಕೀಯ ನಾಯಕತ್ವ ಅಂಡ ರಾಜಕೀಯ ಬುಡ್ದು ನಾಯಕತ್ವ ಕೊರಿಯರು ಸಾಧ್ಯ ಅಂದು ವಿಟ್ಲದಕುಲು ತೋಜಾದೆರು. ಜವಣಿರಿಗೂ ಪ್ರೇರಣೆ ಉಮೇದು ಏರ್ಕೋರ್ಪೆರ ಅಕುಲೆ ನಾಯಕರು ಕಲ್ಜಿಗಡು ಪಂತ ಮಾತಾ ಕ್ಷೇತ್ರೊಡ್ಲ ಉಂಡು ಮಾತಿರ್ಲ ಒಟ್ಟಾದ ಸಾಕಾರಡು ಕೆಲಸ ಮಲ್ತಂಡ ಒವ್ವೇ ಸಮಸ್ಯೆ ಪರಿಹಾರ ಮಲ್ಪೊಲಿಂದ ಪಂಡಿರು. ನಾಯಕತ್ವ ಅಂದುಕೊಳ್ಳಿ ನಮ್ಮ ಮನಸ್ಸಿಗೆ ಬರೋದು ರಾಜಕೀಯ. ಆದರೆ ಸಮಾಜದಲ್ಲಿ ರಾಜಕೀಯವನ್ನು ಬಿಟ್ಟು ಸಹ ನಾಯಕತ್ವವನ್ನು ಕೊಡಲಿಕ್ಕೆ ಆಗ್ತದೆ ಅನ್ನೋದು ಒಂದು ನಿದರ್ಶನ ವಿಟ್ಲದವರು. ಬಾಬಣ್ಣ, ನೀವು ಯಾವುದೇ ಯುವರ್ ಚೂಸನ್ ಫೀಲ್ಡ್ ಅಂತ ಹೇಳ್ತೇವೆ, ನೀವು ಯಾವುದ್ರಲ್ಲಿ ನೀವು ವೈದ್ಯನಾಗಿರ್ಬೋದು, ವಕೀಲರಾಗಿರ್ಬೋದು, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನೀವು ನಾಯಕತ್ವ ಕೊಡೋದು ಅಂತ ಹೇಳಿದ್ರೆ ನಮ್ಮೊಂದಿಗಿರುವ ಸಂಘಟನೆ ಹುಡುಗರು ಯಾರಿದ್ದಾರೆ, ನಮ್ಮ ಸಂಘಟನೆ ಯುವಕರು ಯುವತಿಯರು ಯಾರಿದ್ದಾರೆ, ನಮ್ಮ ಕೆಳಗಿರುವಂಥ ಯುವಕರು ಯಾರಿದ್ದಾರೆ, ಅದೇ ಒಂದು ವ್ಯವಸ್ಥೆಯಲ್ಲಿ ಇರುವಂಥವ್ರು ಯಾರಿದ್ದಾರೆ, ಅವರಿಗೆ ಪ್ರೇರಣೆ ಕೊಡುವಂಥ ಶಕ್ತಿ ಯಾರನ್ನು ಕೊಡ್ತಾರೋ ಅವನೇ ನಾಯಕ. ಹಾಗಾಗಿ ಬಹುಶಃ ನಿಮ್ಮಲ್ಲಿ ನಾನು ಉತ್ಸವನ ನೋಡ್ತಾ ಇದ್ದೇನೆ. ಎಲ್ಲರಲ್ಲಿ ಸಹ ಬೆಳಗಿಂದ ಸಾಯಂಕಾಲದವರೆಗೆ ಭಾಳ ಉತ್ಸವದಿಂದ ಒಬ್ಬರನ್ನೊಬ್ಬರನ್ನು ಅರಿತುಕೊಳ್ಳುವಂಥ ಕೆಲಸ ಸಹ ಈ ಒಂದು ಕಾರ್ಯಕ್ರಮದ ಮೂಲಕ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಲಿಯುಗದಲ್ಲಿ ಕಾಂಪಿಟೇಷನ್ ಜಾಸ್ತಿ. ಒಬ್ಬ ಶಾಮಿಯಾನ ಹೋಗ್ಲಿಕ್ಕೆ ಹೋದರೆ ಮತ್ತೊಬ್ಬ ಶಾಮಿಯಾನಿಗೆ ಅಲ್ಲೇ ಪೆಟ್ಟು ಗಲಾಟೆ ಆಗುವಂಥ ಸಾಧ್ಯತೆ ಇದೆ. ಸಹಜ, ಡಾಕ್ಟ್ರುಗಳದ್ದೇ ಇರ್ತದೆ, ಎಲ್ಲರದ್ದು ಇರ್ತದೆ, ಇದ್ದೇ ಇರ್ತದೆ. ಆದರೆ ಅಂಥ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕು, ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಬೇಕು. ಒಬ್ಬರೊಬ್ಬರ ನೋವನ್ನು ಅರಿತುಕೊಂಡು ಮತ್ತೊಬ್ಬನಿಗೆ ಸಹಾಯ ಹೋಗೋ ವ್ಯವಸ್ಥೆ ಇದ್ದರೆ ಮಾತ್ರ ನಮಗೆಲ್ಲರೂ ಸಹ ಒಟ್ಟಾಗಿ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಎಸಿಪಿ ಮಹೇಶ್ ಕುಮಾರ್ ಮಲ್ಲಬಿನ್ನೆರಾದ ಪಾಲ್ದೆತ್ತೊಂದು ಪಾತಿರ್ದು ಇಡೀ ಊರಿಗೆ ಸಿಂಗಾರ ಮಲ್ಪನಕ್ಲು ನಿಕ್ಲಿನ ಕಾರ್ಯಕ್ರಮನು ಆತೇ ಪೊರ್ಲು ಮಲ್ತದರು. ಶಾಮಿಯಾನದಕ್ಲಿನ ಸಂಘಟನೆ ತಾನು ತುಯಿನಿ ಕುಡ್ಲಡು ಮಾತ್ರ ಕಲ್ಜಿಗಡು ಸಂಘಟನೆಗೂ ಮಹತ್ವ ಉಂಡು ಮಾತಿರ್ಲ ಒಟ್ಟಾದಿತ್ತಂಡ ಸಮಸ್ಯೆಲಿನ ಪರಿಹಾರ ಮಲ್ಪೊಲಿಂದ ಆರ್ಪಂಡೆರು. ಸಂಘಟನೆ ಎಲ್ಲ ಕಡೆ ಸಾಧ್ಯ. ಈ ಶಾಮಿಯಾನ ಮಾಲಕರು ಸಂಘಟನೆ ಮಾಡ್ಕೊಂಡಿದ್ದು ನಾನು ಮಂಗಳೂರಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು, ಬೇರೆ ಎಲ್ಲೂ ನಾನು ನೋಡಿಲ್ಲ. ನಾನು ಬೇರೆ ಎಲ್ಲೂ ನೋಡಲಿಕ್ಕಿಲ್ಲ. ಯಾಕಂದರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನೋಡಿದ್ದೀನಿ ನಾನು, ಎಲ್ಲೂ ಮಾಲಕರ ಸಂಘ ಇರಲಿಲ್ಲ. ಅವ್ರವ್ರಿಗೆ ಆಗಲಿಕ್ಕಿಲ್ಲ. ಅದು ವೃತ್ತಿ ವೈಷಮ್ಯ ಇರ್ಬೋದು. ವೃತ್ತಿ ವೈಷಮ್ಯ ಅನ್ನೋದನ್ನು ಹೊರತುಪಡಿಸಿ ಆ ವೃತ್ತಿ ಬಾಂಧವ್ಯವನ್ನು ಬೆಳೆಸ್ಕೊಂಡು ನೀವು ನಮಗೂ ಸಂಘಟನೆ ಅವಶ್ಯಕತೆ ಇದೆ. ಈಗ ಹೇಳಿದ್ರು ಕಲುವಿಗೆ ಸಂಘೆ ಅಂತೇಳಿ ಪ್ರಾಮುಖ್ಯತೆ ಇದೆ ಸಂಘದಲ್ಲಿ, ಕಲಿಯುಗದಲ್ಲಿ ಸಂಘಟನೆಗೆ ಮಹತ್ವ ಇದೆ ಅಂತೇಳಿ ಆ ಸಂಘಟನೆಯನ್ನು ನೀವು ಮಾಡಿಕೊಂಡು ಅಲ್ಲಿ ನಿಮ್ಮ ಕಷ್ಟಗಳಿಗೆ ಸಂದರ್ಭದಲ್ಲಿ, ಕಷ್ಟಗಳು ಬಂದ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನೀವು ಒಂದು ಸಂದೇಶವನ್ನು ಕೊಡ್ತೀರಿ ನಿಮ್ಮ ಸಂಘಟನೆಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ. ನಾವೆಲ್ಲ ನಿಮ್ಮೊಂದಿಗಿದ್ದೀವಿ, ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆಯಲ್ಲಿದ್ದೇವೆ, ನೀವು ಒಬ್ಬರೇ ಅಲ್ಲ, ನೀವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತೇಳಿ ಶಕ್ತಿಯನ್ನು ತೋರಿಸ್ತಾ ಇದ್ದೀರಿ. ಆ ಶಕ್ತಿಯೇ ಈ ಸಂಘಟನೆಗೆ ಕಾರಣ ಆಗ್ತದೆ. ಆ ಸಂಘಟನೆಯ ಮೂಲಕ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಸೆಕ್ಯೂರಿಟಿ ಫೀಲಿಂಗನ್ನು ನೀವು ಕೊಡ್ತಾ ಇದ್ದೀರಿ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ, ನೀವು ಪ್ರತಿಯೊಬ್ಬ ಮನೆಯ ಸಂಘದ ಸದಸ್ಯರಾಗಿರ್ತೀರಿ ಅಂತೇಳಿ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ಅವರ ಮನೆ ಕಷ್ಟ ಇರಲಿ, ಅವ್ರ ಮನೇಲಿ ಸಾವಾಗಿರಲಿ, ಅವ್ರ ಮನೆ ಮದುವೆ ಇರಲಿ, ಅವ್ರ ಮನೆ ನಾಮಕರಣ ಇರಲಿ, ಅಲ್ಲಿ ನೀವಿರ್ತೀರಿ. ಅದರಿಂದ ಪ್ರತಿಯೊಬ್ಬರು ಮನೆಯ ಭಾಗವಾಗಿ ನೀವಿಗಿದ್ದೀರಿ. ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನೀವು ಬಂದು ಬರಿಯಲ್ಲಿ ಶಾಮಿಯಾನ ಹಾಕಿ ಅರೇಂಜ್ ಮಾಡಿ ಹೋಗೋದಿಲ್ಲ. ಏನಾದರೂ ಒಂದು ಕಾರ್ಯಕ್ರಮ ಆಗಬೇಕು, ಒಂದು ಸಾವಾಯಿತು, ಒಂದು ಕೆಟ್ಟದಾಯಿತು, ಒಳ್ಳೇದಾಯಿತು ಅಂದ ತಕ್ಷಣ ಫಸ್ಟ್ ನೆನ್ಪು ಮಾಡ್ಕೊಳ್ಳೋದು ಶಾಮಿಯಾನದವ್ರನ್ನ.
ಹಾಗಾಗಿ ನೀವು ಪ್ರತಿಯೊಬ್ಬ ಮನೆಯ ಭಾಗವಾಗಿದ್ದೀರಿ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಹೆಮ್ಮೆಯ ಭಾವನೆ ಮೂಡ್ಬೋದು ಅಂತೇಳಿ ನನ್ನ ಭಾವನೆ. ವರ್ಷದ ಮಿಲನೋತ್ಸವ ಲೆಕ್ಕುಡು ನಡಪಾಯಿನ ಗೊಬ್ಬುದ ಕೂಟುಡು ಗೆಂದಿನಕ್ಲಿಗ್ ಇನಾಮ್ಲಿನ ಪಟ್ಟಿಯರು ಮಿಸ್ಕಿತ್ ಹಾಸ್ಪಿಟಲ್ ಆಡಳಿತ ನಿರ್ದೇಶಕರು ಡಾಕ್ಟರ್ ಕ್ಲಿಪ್ಪರ್ಡ್ ಮಿಸ್ಕಿತ್ ಸಂಘದ ಗುಡ್ಲಾ ಘಟಕದ ಮರ್ಯಾದಿ ಗುರ್ಕಾರ್ಯರು ಭಾಸ್ಕರ್ ರಾವ್ ಪಾಲ್ದಿತ್ತುಂಡರು. ಕಾರ್ಯಕ್ರಮದ ಭಿನ್ನಾದಿಗೆ ವಹಿಸೊಂದಿನ ಸಂಘದ ಕುಡ್ಲಾ ಘಟಕದ ಗುರ್ಕಾರ್ಯರು ಕ್ಲೇವರ್ ಡಿಸೋಜಾ, ಕೋಶಾಧಿಕಾರಿ ಬಾಲಕೃಷ್ಣ ಕದ್ರಿ, ಬಂಟ್ವಾಳ ಘಟಕದ ಗುರ್ಕಾರ್ಯರು ಪಿಯೂಷ್ ಮ್ಯಾಕ್ಸಿಮ್ ಸಿಕ್ವೇರಾ, ಬಿದ್ರಾ ಘಟಕದ ಗುರ್ಕಾರ್ಯರು ಗಣೇಶ್ ಕಾಮತ್, ಬೆಳ್ತಂಗಡಿ ಘಟಕದ ಗುರ್ಕಾರ್ಯರು ಜೆರ್ಮಿ ಡೇಸಾ ಒಟ್ಟಿಗಿತ್ತಿರು. ಗುರುವಾರ ಆಟಿ ಅಮಾಸೆದ ದಿನ ಆದಿತ್ತನು ಒವೆ ಎಡ್ಡೆ ಕಾರ್ಯಲು ನಡಪಂದಿನ ಆಟಿ ತಿಂಗೊಲುಡು ಆಟಿ ಅಮಾಸೆದ ಆಚರಣೆ ಶ್ರೇಷ್ಠವಾದುಂಡು ಕಾಂಡೆ ಪಗಿಲ್ ದೇವಿರು ಉದಿಪು ದುಂಬತ್ತ ಪಾಲೆ ಮರತ ಕೆತ್ತೆ ಕನತದು ರಸದೆತ್ತದು ಪರ್ದು ಮೆತ್ತೆದ ಗಂಜಿ ಉಣ್ಪುನ ಕಟ್ಟನ್ನು ಕರಿತಿರು. ತುಳುನಾಡು ಎಡ್ಡೆ ಕಾರ್ಯಲು ನಡಪಂದಿನ ತಿಂಗೊಲು ಆಟಿ ಆದಿತ್ತದು ಒಂದು ಕರಿದು ಪೋಯಿನಕ್ಲಿನ ಕುಲೆಕ್ಲಿನ ತಿಂಗೊಲುಂದು ನಂಬಿಕೆ ಉಂಡು. ಆಟಿದ ಕೆಲವು ಆಚರಣೆಲು ವಿಶೇಷ ಆದಿತ್ತದು ಅವೆಟ್ಟು ಆಟಿ ಅಮಾಸೆ ಒಂಜಿ ಶ್ರೇಷ್ಠ ದಿನ ಆದುಂಡು. ಪಾಲೆದ ಮರತ ಕೆತ್ತೆದ ಕೈಪೆರಸ ಪರ್ಪುನ ದಿನ ಉಂದು. ಅಮಾಸೆದ ದುಮುನಾನಿ ಬಯ್ಯಗ್ ಜಾಗೃತಿಗ್ ಬೋಡಾದು ಪಾಲೆದ ಮರ ಗುರ್ತ ಮಲ್ತದು ಬರ್ಪಿರು. ಅಮಾಸೆದಾನಿ ಪುಲ್ಯಕಾಂಡೆ ದೂಂಚಿದ ಕಲ್ಲು ಪತ್ತೊಂದು ಪಾಲೆದ ಮರತ ಮುದೆಲಗ ಪೋದು ಕಲ್ಲಡು ಗುದ್ದುದು ಕೆತ್ತೆದೆಪ್ಪುವೆರು. ಕತ್ತಿ ಕರ್ಬ ಗಳಸದು ಕೆತ್ತೆದೆಪ್ಪೆರೆ ಬಲ್ಲಿ ಪಗೆಲು ದೇವೆರು ಮೂಡ್ನೆರ್ದು ದುಂಬು ಕೆತ್ತೆದೆತ್ತದು ರಸ ಮಲ್ತದು ಪರ್ದು ಆವಡುಂದು ನಂಬಿಕೆ ಉಂಡು. ಕೆತ್ತೆದೆಪ್ಪುನಕುಲು ಉರ್ಬುಡಿ ಪೊಡುನ್ಲ ನಂಬಿಕೆ ಉಂಡು. ಅಂಡ ಇತ್ತೆದ ಕಾಲಗೂ ಆ ನಂಬಿಕೆ ಪಾಲನೆ ಆವೊಂದಿಜ್ಜಿ. ಇಲ್ಲಡೆ ಕನತದು ಪಾಲೆದ ಪೊಲಿಂಕೆ ಪೊಲಿಂಕೆ ಕೆತ್ತಿಲಿನ ಪೊರ್ಲುಡು ಪೆರೆಸದು ತುಂಡು ತುಂಡು ಮಲ್ತದು ಕಡೆಪಿ ಕಲ್ಲುಗು ಪಾಡ್ದು ಬೊಳ್ಳುಳ್ಳಿ ಜೀರ್ದೆರಿ ಸೇರ್ಸಾದು ಕಡೆದು ರಸದೆತ್ತದು ಅವೆಕ್ ಬೊಲ್ಕಲ್ಲು ದಿಕ್ಕೆಲಡು ಕಾಯ್ತದು ಮುರ್ಕಾದು ದೆಪ್ಪೇರು ಒಂದು ಬೊಲ್ಕಲ್ಲುದ ಒಗ್ಗರಣೆ. ಅಕೇರಿಗು ಪಾಲೆದ ಕೈಪೆರಸ ಮರ್ದನು ದೇವೆರೆಗು ದೈವ ದೇವೆರೆಗು ದೀದು ಇಲ್ಲಡು ಮಾತಿರ್ಲ ಒಂತೊಂತೆ ಪರ್ದು ಅರ್ಧ ಗಂಟೆ ಕರಿದು ತಾರೆಯ್ದ ಗಂಜಿ ಮೆತ್ತೆದ ಗಂಜಿ ಉಣ್ಪೆರು. ಈ ಕೈಪೆ ಮರ್ದು ಬಾರಿ ಉಷ್ಣ ಅಂಚಾದು ಸಂಪುಗು ಮೆತ್ತೆದ ಗಂಜಿ ಉಣ್ಪುನ ಕಟ್ಟುಂಡು. ಗುರುವಾರ ಈ ಸರ್ತಿದ ಆಟಿದ ಅಮಾಸೆದ ದಿನ ಆದಿತ್ತದು ತುಳುನಾಡು ಡೋರ್ಮಿಲ ಪಾಲೆದ ಮರ್ದು ಕಷಾಯ ಪರ್ಪುನ ಆಚರಣೆ ನಡೆತುಂಡು. ಆಟಿ ಸೀಕ್ ಸಂಕೊಡಲಿನ ತಿಂಗುಲು ಅವಿಕೆ ಭೂಮಿಯಪ್ಪೆನ ಮಟ್ಟೆಲಡು ತಿಕ್ಕುನ ಸೊತ್ತುಲೆ ಮರ್ದು ಪರಿಹಾರ ಪನ್ಪುನ ಉದ್ದೇಶಡು ಈ ಪಾಲೆದ ಮರ್ದು ಪರ್ಪೆರು.
ಒಂದು 1 ವರ್ಷ ಇಡೀ ನಮನ್ ಸೀಕ್ ಬರಂದಿನಂಚ ಆದಿರಿಪುಂಡು ಆಟಿದ ಮಾಸಿದಾನಿ ಈ ಪಾಲೆದ ಮರಟ್ಟು ಸಾರ ತುಂಜಿ ಬಗೆತ ಮರ್ದದ ಶಕ್ತಿ ಉಪ್ಪುಣುಂದು ಮಾಮಲ್ಲ ನಂಬಿಕೆ ತುಳು ಜನಕ್ಲೆಡ ಉಂಡು ತುಳುನಾಡ ಬಲಿ ಎಂದ್ರೆ ಪಾತಾಳೊಡ್ದು ಆಳು ಕಡಪುಡ್ದು ಆಯನ ನಾಡು ಎಂಚ ಉಂಡು ಪಿಂದೊನ್ನ ದಿನಲ ಆಟಿ ಅಮಾಸೆ ಆದುಂಡು ಆತೆ ಅತ್ತು ಎಣೆಲ್ದ ಬುಲೆತ ಕಂಡೊಗು ನಡುಟು ಕಾಯಿರ್ದ ಒಂಜಿ ತುಂಡು ಗೆಲ್ಲು ಕಂಡದ ರಕ್ಷಣೆಗಾದ ಕಾಪು ಕುತ್ತುನ ದಿನಲ ಈ ಆಟಿ ಅಮಾಸೆ ಆದುಂಡು ಕರೆದು ಪೋಯಿನ ಹಿರಿಯರೇನು ನೆಂಪು ಮಲ್ತೊಂದು ಅಕ್ಲೆಗಾದ ನಮ್ಮ ಕಡಲುಡು ಸೀರ್ತ ಮೀಪುನ ದಿನಲ ಈ ಆಟಿ ಅಮಾಸೆ ಆದುಂಡು. ಪ್ರತಿಷ್ಠಿತ ಜೆಸಿಐ ಬೆಳ್ತಂಗಡಿ ಮಂಜುಶ್ರೀದ ನಿಲಿಟ್ಟು ಬೆಳ್ತಂಗಡಿದ ವಾಣಿ ಕಾಲೇಜ್ ಸಭಾಂಗಣಡು ಪ್ರೇರಣಾ ಬದುಕುಗುಂಜಿ ಉಮೇದು ತರಬೇತಿ ಕಾರ್ಯಾಗಾರ ನಡೆತಂಡು ಜೆಸಿಐ ವಲಯ ಗುರುಕಾರ್ಯರು ರಾಯನ್ ಉದಯ್ ಕ್ರಾಸ್ತಾ ತುಡರ್ ಬುಲ್ಪು ಪೊತ್ತಾದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಪ್ರತಿಷ್ಠಿತ ಜೆಸಿಐ ಬೆಳ್ತಂಗಡಿ ಮಂಜುಶ್ರೀದ ನಿಲಿಟ್ಟು ಬೆಳ್ತಂಗಡಿದ ವಾಣಿ ಕಾಲೇಜು ಸಭಾಂಗಣಡು ಪ್ರೇರಣಾ ಬದುಕುಗುಂಜಿ ಉಮೇದು ತರಬೇತಿ ಕಾರ್ಯಾಗಾರ ನಡೆತಂಡು ಜೆಸಿಐ ವಲಯ ಗುರಿಕಾರ್ಯರು ರೋಯನ್ ಉದಯ್ ಕ್ರಾಸ್ ತಾತುಡರ್ ಬುಲ್ಪು ಪೊತ್ತಾದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಜೆಸಿಐ ಬೆಳ್ತಂಗಡಿ ಮಂಜುಶ್ರೀ ಗುರ್ಕಾರ್ಯರು ಪ್ರಸಾದ್ ಬಿಎಸ್ ಗುರ್ಕಾರ್ಮೆ ವಹಿಸಿದಿತ್ತರು. ಪ್ರಸಾದ್ ಪಾತೆರ್ದು ಈ ಕಾರ್ಯಕ್ರಮಕ್ಕೂ ಮಾತಿನಲ ಸಾಕಾರ ತಿಕ್ಕದಂಡು ನಮ್ಮ ಇನಿತ ತರಬೇತಿ ಬರೋ ಕಲ್ಪನಕ್ಲೆಗ್ ಉಪಯೋಗ ಆವಡು ಅಂಚಾದು ಮಾತ ಶಾಲಾ ಕಾಲೇಜ್ಲೆಗ್ ಎಂಕ್ಲೆನ ತರಬೇತಿ ಕೊರ್ಪನಕ್ಲು ಪೋದು ತರಬೇತಿ ಕೊರ್ಪಿರಂದು ಪಂಡೆರು. ಬೆಳ್ತಂಗಡಿ ಜೆಸಿಐ ಮಂಜುಶ್ರೀದ ಚಂದ್ರಹಾಸ್ ಪಾತೆರ್ದು ಪ್ರೇರಣಾ ಬದುಕುಗೊಂಜಿ ಉಮೇದು ಪನ್ಪುನ ಕಾರ್ಯಕ್ರಮ ಎಂಕ್ಲಿಡ್ದತ್ತು ನಿಕ್ಲಿಡ್ದು ಈ ಕಾರ್ಯಕ್ರಮದ್ದು ವ್ಯಕ್ತಿತ್ವ ಬುಳಿಚಿಲ ಆವಡು ತಾಲೂಕುಡು ಬರೋ ಕಲ್ಪನಕ್ಲೆನ ಬುಳಿಚಿಲ ಆವಡು ಅಂತ ಪಂಡಿರು. ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರೂಪಾಕ್ಷ, ವಾಣಿ ಕಾಲೇಜ್ ಪ್ರಿನ್ಸಿಪಾಲರು ಯದುಪತಿ ಗೌಡ, ವಾಣಿ ಪ್ರೌಢಶಾಲೆದ ಮುಖ್ಯೋಪಾಧ್ಯಾಯರು ಲಕ್ಷ್ಮೀನಾರಾಯಣ, ವಲಯ ಒತ್ತುಗುರ್ಕಾರ್ಯರು ಪ್ರಶಾಂತ್ ಲಾಯ್ಲ, ವಲಯ ಸಂಯೋಜಕರು ಅಭಿನಂದನ್ ಹರೀಶ್ ಕುಮಾರ್, ಈ ದುಂಬದ ಗುರ್ಕಾರ್ಯರು ಸ್ವರೂಪ್ ಶೇಖರ್, ತರಬೇತಿ ಕಾರ್ಯಾಗಾರ ಸಂಯೋಜಕರು ಚಂದ್ರಹಾಸ ಬಳಂಜ, ಜೆಸಿರಿಟ್ ಸಂಯೋಜಕಿ ಸುನೀತಾ ಬೈಜು ಪಾಲ್ದೆತೊಂಡಿರು. ಬೆಳ್ತಂಗಡಿ ತಾಲೂಕುದ ಬೇತೆ ಬೇತೆ ಶಾಲಾ ಕಾಲೇಜ್ ಲೇಡು 120 ಹೆಚ್ಚ ತರಬೇತಿ ಕಾರ್ಯಾಗಾರ ನಡೆತುದುಂಡು. ಕಾರಣೀಕರ್ತರಾದವರು ನಮ್ಮ ಎಲ್ಲ ಜೆಸಿಯ ತಂಡ, ಜೆಸಿಯ ಪೂರ್ವಾಧ್ಯಕ್ಷರುಗಳು ಹಾಗೂ ನಾವು ಒಂದು ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ಅಕ್ಕಪಕ್ಕದ ನಮ್ಮ ತರಬೇತುದಾರರು ನಾವು ನಿಮ್ಮ ಜೊತೆಗಿದ್ದೇವೆ, ನೀವೇನು ಮಾಡೋದಿದ್ರು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂತಹ ಮಾತು. ಈ ಎಲ್ಲ ಅದರ ಜೊತೆಗೆ ವಲಯಾಧ್ಯಕ್ಷರ ಜೊತೆ ಮಾತಾಡಿದಾಗ ನಿಮಗೆ ಅದಕ್ಕೆ ಸಹಕಾರ ಏನು ಬೇಕು ಅದನ್ನು ನಾವು ಕೊಡ್ತೇವೆ ಅಂತ ಹೇಳುವಂತಹ ಮಾತು. ಹಾಗೆ ಎಲ್ಲರ ಸಹಕಾರ ಕೂಡ ಯಾವ ಕಾರ್ಯಕ್ರಮವನ್ನು ನೀವು ಯಾವಾಗ ಮಾಡ್ತೀರಾ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಅಂತ ಹೇಳಿ ಜೆಸಿಐ ಬೆಳ್ತಂಗಡಿ ಮಂಜುಶ್ರೀಯ ಪೂರ್ವಾಧ್ಯಕ್ಷರ ತಂಡ ಇರ್ಬೋದು, ಈಗ ಪ್ರಸ್ತುತ ಇರುವಂತಹ ಸದಸ್ಯರ ತಂಡ ಇರ್ಬೋದು, ಎಲ್ಲರ ಸಹಕಾರದಿಂದಾಗಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ZWS ಅಂತ ಹೇಳುವಂಥದ್ದು ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ. ನಮ್ಮ ವಲಯ 15ರಲ್ಲಿ ಈ ವರ್ಷ ಕೂಡ ನಡೆಯುವಂಥದ್ದು. ಈ ವರ್ಷ 2 ZWS ಕಾರ್ಯಕ್ರಮ ನಡೀತಾ ಇದೆ. ZWS ಅಂತ ಹೇಳಿದ್ರೆ ಝೋನ್ ಟ್ರೈನರ್ಸ್ ವರ್ಕ್ಶಾಪ್. ನಿಮಗೆ ತರಬೇತಿ ಕೊಡಲಿಕ್ಕೆ ಇಲ್ಲಿ ಬರ್ತಾರೆ. ಆ ತರಬೇತಿದಾರರನ್ನ ಸುಮಾರು 4 ದಿನಗಳ ಕಾಲ ಎಂತ ಮಾಡೋದು ಹೇಳ್ಬೇಕು, ತರಬೇತಿದಾರರೇ ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಅವರಿಗೆ ನಿದ್ದೆ ಮಾಡಲಿಕ್ಕಿಲ್ಲ, ಕೇವಲ ತರಬೇತಿ ತರಬೇತಿ ತರಬೇತಿ. ಅತ್ಯಂತ ಒಳ್ಳೆಯ ರೀತಿಯಂತ ಒಂದು ತರಬೇತಿಯನ್ನು ಮಾಡಿ ಸುಮಾರು 30 ಜನರಿಗೆ ಮಾತ್ರ ಅವಕಾಶ ಇರುವುದು ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ. ಅದರಲ್ಲಿ ಕೇವಲ 60% ಜನರಿಗೆ ಮಾತ್ರ ಪಾಸ್ ಆಗುವಂತ ಅವಕಾಶ. ಕಾರ್ಯಕ್ರಮವನ್ನು ನೀವು ಗಮನಿಸಿದಾಗ ಪ್ರೇರಣಾ 2022 ಬದುಕಿಗೊಂದು ಸ್ಫೂರ್ತಿ ಎಂಬ ನೆಲೆಗಟ್ಟಿನಲ್ಲಿ ಸಂಸ್ಕಾರ ಸಂಸ್ಕೃತಿ ಅಧ್ಯಯನ ಎಂಬ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದರ ನಡುವೆ ಒಂದು ಪದವನ್ನು ಕೇಳಿರಬಹುದು, ದಾಖಲೆಯ ಕಾರ್ಯಕ್ರಮ ಅಂತ ಮೊದಲಿಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ದಾಖಲೆಯಾಗಿದೆ ಹೊರತು ದಾಖಲೆಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇಲ್ಲ. ಕೇವಲ ಪ್ರೇರಣಾ ಅನ್ನುವಂಥ ಹೆಸರನ್ನೇ ಇಟ್ಟಿದ್ದೀವೋ, ಮಕ್ಕಳಿಗೆ ನಾವು ಪ್ರೇರಣೆಯನ್ನು ತುಂಬಬೇಕು. ವ್ಯಕ್ತಿತ್ವ ವಿಕಸನಕ್ಕೆ ಹೆಸರಾದಂತಹ ಅಂತಾರಾಷ್ಟ್ರೀಯ ಸಂಸ್ಥೆ ಜೆಸಿಯಿಂದ ಇನ್ನಷ್ಟು ಮಕ್ಕಳ, ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಆಗಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಮಾತ್ರ ಇವತ್ತಿನ ಕಾರ್ಯಕ್ರಮ ನಡೀತಿದೆ ಹೊರತು ಇದು ಬಿಜೆಪಿ ಸರ್ಕಾರ ಜಿಲ್ಲೆಡು ಶಾಂತಿ ಎಡ್ಡೆ ವ್ಯವಸ್ಥೆ ಕಾತುನ್ನವಲು ಇಡೀ ಸೋತು ಪೋತುಂಡು ಇಂಚಿಪ್ಪ ನಡತಿನ ಪಬ್ಬು ದಾಳಿ ಮಸೂದನು ಕೆರ್ನ ಪ್ರವೀಣ್ ನೆಟ್ಟಾರ್ನ ಕೆರ್ನವೇ ದೆಕ್ ಉದಾರ್ಮೆ ಆದುಂಡು ದುಂಬುದ ಶಾಸಕರು JR ಲೋಬೋ ಏವ್ರ ತೋಚಾತಿರು. ಆರು ಗುರುವಾರ ಕುಡ್ಲಡು ಸುದ್ದಿ ಕುಟೋಡ್ಪ ತೆರಿಯರು.
ಕುಡ್ಲದ ದುಂಬುದ ಶಾಸಕರು ಜೆಆರ್ ಲೋಬೋ ಗುರುವಾರ ಕುಡ್ಲಡ್ ಸುದ್ದಿಗೋಷ್ಠಿ ಪಾತಿರ್ದು ಬಿಜೆಪಿ ಸರ್ಕಾರ ಜಿಲ್ಲೆಡು ಶಾಂತಿ ಎಡ್ಡೆ ವ್ಯವಸ್ಥೆ ಕಾತೊನ್ನವಲು ಇಡೀ ಸೋತು ಪೋತುಂಡು ಇಂಚಿಪ್ಪ ನಡತಿನ ಪಬ್ಬು ದಾಳಿ ಮಸೂದನು ಕೆರ್ನ ಪ್ರವೀಣ್ ನೆಟ್ಟಾರನ ಕೆರ್ನವೇ ಒಂದೆಕ್ಕು ಮಾತ ಉದಾರ್ಮೆ ಆದುಂಡು ಪಂಡಿರೋ ಜಿಲ್ಲೆಡು ನಡತಂದು ಉಪ್ಪನೇನು ಮಾತ ತುಂಡ ರಾಜ್ಯಡು ಆಡಳಿತ ನಡಪವನ ಬಿಜೆಪಿ ಸರ್ಕಾರ ಜೀವಡು ಉಂಡ ಇಜ್ಜ ಅಂದ ಪ್ರಶ್ನೆ ಮಲ್ಪನಂಚಾತಂಡು ಸರ್ಕಾರದ ನ್ಯಾಯದ ಪೋಡಿಗೆ ಇಜ್ಜಿ ಪೋಡಿಗೆ ಇತ್ತದುಂಡ ಇಂಚಿನ ಮಾತ ನಡತದ್ವಾ ಅಂದು ಇಂಚಿನ ಮಲ್ತಂಡಲ ಸರ್ಕಾರಡು ನಡಪುಂಡು ಪನ್ಪುನ ಮಾನಸಿಕತೆ ಸೃಷ್ಟಿಯಾತಂಡು ಇಂಚಿನ ಕ್ರಿಮಿನಲ್ಲೇನು ಪೊಡಿ ಮಲ್ಪೆರೆ ದಾಯ ಸರ್ಕಾರಗೂ ಸಾಧ್ಯ ಆತಜಿಂದು ಲೋಬೋ ಪ್ರಶ್ನೆ ಪಾಡಿಯರು ಪಬ್ಬುಗೂ ಸಂಘಟನೆ ಕಾರ್ಯಕರ್ತರೆ ಪೋದು ಪ್ರಶ್ನೆ ಮಲ್ಪೆರೆ ಒಪ್ಪಿಗೆ ಕೊರ್ನಕುಲು ಏರು ನಗರದ ಪೊಲೀಸ್ ಕಮಿಷನರ್ ಸ್ಪಷ್ಟನೆ ಕೊರ್ದು ಆರೋಪಿಲೇನು ಬಚಾವ್ ಮಲ್ಪೆರೆ ತೂತಿರಿಂದ ಅರ್ಪಂಡೆರು ಮುಲ್ಪ ಬೋಡೈನಾಥ್ ಬರವು ಸಂಸ್ಥೆಲು ಉಲ್ಲ ಪಿದೈ ದೇಶುರ್ದು ಇಲ್ಲಲ್ದಕುಲು ಜೋಕ್ಲೇನು ಇಡೆಗು ಕಡಪುಡೊಂದುಲ್ಲೆರು ಬರವು ಸಂಸ್ಥೆಲಿಗೆ ಪುದರ್ ಪೋಯಿನ ಊರುಡು ಇಂಚಿನ ಸಂಗತಿಲು ಬೋಡ ಜಿಲ್ಲೆದ ಶಾಸಕರು ಮಂತ್ರಿಯರಿನ ಮನಿಬಂಬು ಇಜ್ಜಿ ಕೆರ್ಪುನಂಚ ಆಡಳಿತ ನಡಪವನ ಈ ವ್ಯವಸ್ಥೆ ಉಂತೊಡು ಬಿಜೆಪಿ ಸರ್ಕಾರ ಆಡಳಿತ ನಡಪಾಯರೆ ಇಡೀ ಸೋತು ಪೊತ್ತುನೊಂದು ಜೆಆರ್ ಲೋಬೋ ಪಂಡಿರೋ ಬಿಜೆಪಿ ಸರ್ಕಾರವು ನಡೆಸುವಂಥ ಆಡಳಿತೆಯು ಪ್ರಮುಖವಾಗಿ ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲಿ ಶಾಂತಿ ಶಿಸ್ತು ಪಾಲನೆಯ ವಿಷಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಇದಕ್ಕೆ ಎರಡು ಇತ್ತೀಚೆಗೆ ನಡೆದ ಘಟನೆಗಳು ನಿದರ್ಶನ. ಒಂದನೇ ಘಟನೆ ಮೊನ್ನೆ ತಾನೇ ಮಂಗಳೂರು ನಗರದಲ್ಲಿ ಪಬ್ ದಾಳಿ ಆಗಿತ್ತು. ಇದು ಮಂಗಳೂರು ನಗರದಲ್ಲಿ ಎರಡನೇ ಬಾರಿ ಪಬ್ ದಾಳಿ ಆಗುವುದು. ಇನ್ನೊಂದು ಘಟನೆ, ಅದರ ಮೊದಲು ನಮ್ಮ ಸುಳ್ಯದಲ್ಲಿ ಮಸೂದ್ ಎಂಬವರ ಒಂದು ಕೊಲೆ ಆಯಿತು. ಅದರ ನಂತರ ಇತ್ತೀಚೆಗೆ ಮೊನ್ನೆ ಪ್ರವೀಣ್ ನೆಟ್ಟಾರ್ದವ್ರದ್ದು ಕೊಲೆ ಆಯಿತು. ಈ ಮೂರು ಘಟನೆಗಳನ್ನು ನಾವು ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು BJP ಸರ್ಕಾರ ನಡೆಸುವಂಥ ಏನು ಆಡಳಿತ ಅಂತ ಹೇಳ್ತೀವಿ, ಆಡಳಿತ ಇದೆಯಾ ಇಲ್ಲವೋ ಎಂಬ ಪ್ರಶ್ನೆ. ಯಾಕೆ ಕೊಲೆಗಳಾಗ್ತವೆ? ಜನರಿಗೆ ಸರ್ಕಾರದ ನ್ಯಾಯದ ಹೆದರಿಕೆ ಇಲ್ಲ. ಒಂದು ವೇಳೆ ಹೆದರಿಕೆ ಇದ್ದರೆ ಇನ್ನೊಬ್ಬರನ್ನು ಕೊಲೆ ಮಾಡುವಂಥ ಇಂಥ ಹೀನ ಕೃತ್ಯಕ್ಕೆ ಇಳಿತಿರಲಿಲ್ಲ. ಸ್ವಸ್ತಿಕ್ ಕಲಾ ಕೇಂದ್ರ ಜಲ್ಲಿಗುಡ್ಡೆದ 20 ವರ್ಷಾಚರಣೆದ ಸರಣಿ ಕಾರ್ಯಕ್ರಮದಂಚ ವನಮಹೋತ್ಸವ ಲೆಕ್ಕಡು ನಾಗುರಿದ ಗಾರ್ಡಿಯನ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಡು ಮರ್ದದ ದೈಕ್ಲಿನ ಮಾಹಿತಿ ಕಾರ್ಯಾಗಾರ ನಡಪಾಯರು. ಸ್ವಸ್ತಿಕ್ ಕಲಾ ಕೇಂದ್ರ ಜಲ್ಲಿಗುಡ್ಡೆದ 20 ವರ್ಷಾಚರಣೆದ ಸರಣಿ ಕಾರ್ಯಕ್ರಮದಂಚ ವನಮಹೋತ್ಸವ ಲೆಕ್ಕಡು ನಾಗೂರಿದ ಗಾರ್ಡಿಯನ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಡು ಮರ್ದದ ದೈಕ್ಲಿನ ಮಾಹಿತಿ ಕಾರ್ಯಾಗಾರ ನಡಪಾಯರು. ಊರ್ದ ಕಾರ್ಪೊರೇಟರ್ ಕೇಶವ ಮರುಳಿ ಗುರ್ಕಾರ್ಮಿಡ ನಡಪಾಯಿನ ಕಾರ್ಯಕ್ರಮಟ್ಟು 10 ಜನ ಶಾಲೆದ ವಿದ್ಯಾರ್ಥಿ ನಾಯಕರಿಗೂ ಮರ್ದದ ದೈಕ್ಲಿನ ಕೊರಿಯರು. ಕಂಕನಾಡಿ ಪಡೀಲು ಲಯನ್ಸ್ ಕ್ಲಬ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಬಿ ಪ್ರಕಾಶ್ ಪೈ ಪಾತಿರ್ದು ಬಾಲೆಗುಂಜಿ ಮರ ಶಾಲೆಗುಂಜಿ ವನ ಕಾರ್ಯಕ್ರಮದ ಅಡಿಟ್ಟು ದೈಕ್ಲಿನ ಕೊರ್ಪುನ ಸ್ವಸ್ತಿಕ್ ಕಲಾ ಕೇಂದ್ರದ ಕಾರ್ಯ ಎಡ್ಡೆ ಕಾರ್ಯಕ್ರಮ ಆದಿತ್ತದು ನನ್ನದ ಅಲ್ಮಗು ಪರಿಸರ ಒರಿಪಾಯಿನಂಚ ಆಪುಣನ್ ಪಂಡಿರೋ ಬರವು ಕಲ್ಪನಾ ಇರುವ ಜೋಕ್ಲಿನ ಇಲ್ಲದಕ್ಲಿಗೆ ಬೇತೆ ಬೇತೆ ನಮೂನೆದ ದೈಕ್ಲಿನ್ ಪಟ್ಟಿಯರು. ಸಂಚಾರಿ ಪೊಲೀಸ್ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಸಂಚಾರ ವ್ಯವಸ್ಥೆ ಬಗೆಟ್ಟು ಮಾಹಿತಿ ಕೊರಿಯರು. ಧನ್ರಾಜ್, ಭಗಿನಿ ವಿನಿತಾ, ಮುಖ್ಯ ಟೀಚರ್ ಜಾನೆಟ್ ಡಿಸೋಜಾ, ಚಿತ್ರ ಕಲಾವಿದರು ಜೀನ್ ಪಾಲ್ದೆತ್ತೊಂಡಿರು. ಮರ್ದ ದೈಕ್ಲಿನ ಗಳಸುನಿ ಎಂಚಾಂದು ಜೋಕ್ಲೆಗ್ ವಿಡಿಯೋ ತೋಜಾದು ಸಂಪನ್ಮೂಲ ವ್ಯಕ್ತಿ ದಿನೇಶ್ ನಾಯಕ್ ಮಾಹಿತಿ ಕೊರಿಯರು. ಮಾಲತಿ ನಾಯರ್, ಸುಮಲತಾ, ಉಷಾ ಟೀಚರ್, ಗಣೇಶ್ ಕೊಟ್ಟಾರಿ, ಅಶೋಕ್ ಜಾಧವ್, ಪ್ರೇಮಾ ಭವಾನಿ, ಸಾಂಸ್ಕೃತಿಕ ಸಂಚಾಲಕಿಯರು ಸಂತೋಷ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಶೋಭಾ ಹರೀಶ್, ಕೋಶಾಧಿಕಾರಿ ಆನಂದರಾವ್, ಟೀಚರ್ ಲಿನೆಟ್ ಡಯಾಸ್ ಕಾರ್ಯಕ್ರಮಟ್ಟಿದ್ದರು. ಸ್ವಸ್ತಿಕ್ ಕಲಾ ಕೇಂದ್ರ ಜಲ್ಲಿಗುಡ್ಡೆದ ಗುರ್ಕಾರ್ಯರು ಕೆಸಿ ಹರಿಶ್ಚಂದ್ರರಾವ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಜೋಕ್ಲೆಗ್ ಪರಿಸರ ಭಾಷಣ, ಪರಿಸರ ಪದಪನ್ಪನ, ಪರಿಸರ ನಲಿಕೆ ಅಟ್ಟಣೆ ಮಲ್ತದಿತ್ತರು. ಪ್ರವೀಣ್ ನೆಟ್ಟಾರನ್ನು ಕೆರ್ನ ಬಗೆಟ್ಟು ಇಡೀ ದೇಶಡು ಬೇಜಾರ್ದ ವಾತಾವರಣ ಉಂಡಾತಂಡು ರಾಜ್ಯದ ಮಾತ ತಾಲೂಕು ಕೇಂದ್ರದೆಡು ಬಜರಂಗ ದಳ ದುಂಬಾಳ್ತೆಡು ಶುಕ್ರವಾರ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ನಡಪಾಯರೆ ಉಂಡೊಂದು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಸಂಯೋಜಕರು ಸುನಿಲ್ ಕೆಆರ್ ಪಂತೆರು.
ಪ್ರವೀಣ್ ನೆಟ್ಟಾರ್ರೇನು ಕೆರ್ನ ವಿಚಾರವಾದ ಗುರುವಾರ ಕುಡ್ಲಡು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಸಂಯೋಜಕರು ಸುನಿಲ್ ಕೆಆರ್ ಸುದ್ದಿಕುಟ್ಟುಡು ಪಾತಿರ್ದು ಪ್ರವೀಣ್ ನೆಟ್ಟಾರ್ರೇನು ಕೆರ್ನ ಬಗ್ಗಿಟ್ಟು ಇಡೀ ದೇಶಗೂ ಬೇಜಾರಾತಂಡು ದೇಶಗಾದ ಧರ್ಮಗಾದ ಬೆಂದಿನ ಕಾರ್ಯಕರ್ತಿರ್ನ ಏವ್ರದ ಕಟ್ಟೆ ಪುಡದನಂದು ಪಂಡಿರು ಈ ಕೇಸಿನ ವಿಶೇಷ ಪೊಲೀಸ್ ತನಿಖಾ ದಳ ಕಟ್ಟದು ಎಡ್ಡೆ ಪೊಲೀಸ್ ಅಧಿಕಾರಿನ ದುಂಬಾಳ್ತೆಡು ತನಿಖೆ ನಡಪಾಯರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಒತ್ತಾಯ ಮಲ್ತಂದಿಲ್ಲ ಮರಣದ ಮೆರವಣಿಗೆಡು ಪಾಲ್ದೆತ್ತುನ್ನ ಕಾರ್ಯಕರ್ತೆರ್ನ ಮಿತ್ತು ಲಾಠಿ ಚಾರ್ಜ್ ಮಲ್ತಿನ ಪೊಲೀಸರೇನು ಅಮಾನತ್ ಮಲ್ಪಲೆ ಲಾಠಿ ಚಾರ್ಜ್ ಮಲ್ಪರೆ ಅಧಿಕಾರ ಕೊರ್ನಕುಲು ಏರು ಪ್ರವೀಣ್ ನೆಟ್ಟಾರ್ರೇನು ಕೇರ್ನ ಬಗಿಟ್ಟು ಬೇಜಾರದ ವಾತಾವರಣ ಉಂಡಾತಂಡು ಅಂಚಾದ ರಾಜ್ಯದ ಮಾತ ತಾಲೂಕು ಕೇಂದ್ರಲೆಡು ಬಜರಂಗ ದಳ ದುಂಬಾಳ್ತೆಡು ಶುಕ್ರವಾರ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ನಡಪೆರೆ ಉಂಡು ಮಾತಾ ಸಂಘಟನೆ ಸಂಘ ಸಂಸ್ಥೆಲು ರಾಷ್ಟ್ರಭಕ್ತರು ಪಾಲ್ದೆತ್ತನುಡುಂದು ಸುನಿಲ್ ಕೆಆರ್ ಕೇನುಂಡೆರು ಪ್ರಾಂತ್ಯ ಜತೆ ಸಂಯೋಜಕರು ಮುರಳಿ ಕೃಷ್ಣ ಹಸನ್ ತಡ್ಕ ಭುಜಂಗ ಕುಲಾಲ್ ಪುನೀತ್ ತಾವರ ಭರತ್ ಕುಂಡೇಲ್ ಸುದ್ದಿ ಕುಟ್ಟುಡಿದ್ದರು. ಇಲಾಖೆ ಇವತ್ತು ಬಂಧನವನ್ನು ಮಾಡುತ್ತೆ. ಹತ್ಯೆಗಳನ್ನು ಮಾಡಿದ ನಂತರ ಬಂಧನವನ್ನು ಮಾಡುತ್ತೆ. ಬಂಧನ ಮಾಡಿದ ತಕ್ಷಣ ಆ ಬಂಧನವನ್ನು ಯಾರ್ಯಾರು ಮಾಡಿದ್ದಾರೆ, ಯಾರು ಹತ್ಯೆಯನ್ನು ಮಾಡಿದ್ದಾರೆ ಅವರನ್ನು ತನಿಖೆಗೊಳಪಡಿಸ್ತಾರೆ. ಆಮೇಲೆ ಅದನ್ನು ಇಷ್ಟು ಮಂದಿ ಇದ್ದಾರೆ ಅಂತ ಅನ್ನೋದನ್ನು ಮುಗಿಸಿಬಿಡ್ತಾರೆ. ಆದರೆ ನಮ್ಮ ಪ್ರಶ್ನೆ ಇರುವಂಥದ್ದು, ನಾವು ಅದನ್ನು ವಿಶೇಷ ತನಿಖಾ ದಳ ಯಾಕೆ ಅಂತ ಕೇಳಿದರೆ, ಇದರ ಹಿಂದಿರುವಂಥ ಸಂಚು ಏನಿದೆ, ಇದರ ಹಿಂದೆ ಏನು ನಡೀತಿದೆ, ಇದರ ಹಿಂದೆ ವ್ಯವಸ್ಥಿತ ಸಂಚು ಇದೆ. ಯಾರೋ ಕೇರಳದಿಂದ ಬಂದು ಮಾಡ್ತಾರೆ ಅಂತ ಏನು ಕೆಲವೊಂದು ತನಿಖೆಯಲ್ಲಿ ಗೊತ್ತಾಗಿದೆ. ಹಾಗಾದರೆ ಕೇರಳದಿಂದ ಬಂದಂಥವರಿಗೆ ಈ ವಿಷಯವನ್ನು ಮುಟ್ಟಿಸಿದವರು ಯಾರು, ಇದರ ಹಿಂದಿರುವಂಥ ಸಂಘಟನೆ ಯಾವುದು, ಈ ರೀತಿಯಾಗಿ ಎಲ್ಲವೂ ನಮಗೆ ಗೊತ್ತಾಗಬೇಕಲ್ಲ. ಎಲ್ಲ ವಿಚಾರವು ಸಮಾಜಕ್ಕೆ ಬಹಿರಂಗ ಆಗಬೇಕು ಮತ್ತು ಇದರ ಹಿಂದಿರುವಂತಹ ವ್ಯಕ್ತಿಯನ್ನು ಬಂಧಿಸಬೇಕು, ಇದರ ಮೂಲವನ್ನು ಬಂಧಿಸುವಂಥ ಕೆಲಸವನ್ನು ಆಗಬೇಕು. ನಂಬಿಕೆಯ ಪ್ರಶ್ನೆ ಅಲ್ಲ ಇದು ಒಬ್ಬೊಬ್ಬ ವ್ಯಕ್ತಿಯ ವ್ಯಕ್ತಿಗತ ವಿಚಾರಗಳು. ವ್ಯಕ್ತಿಗತವಾಗಿ ತನ್ನ ಆಕ್ರೋಶವನ್ನು ಯಾರಿಗೆ ವ್ಯಕ್ತಪಡಿಸಬೇಕು, ನಮ್ಮ ವ್ಯಕ್ತಿಗಳಲ್ಲಿ ನಮ್ಮನ್ನು ಅದು ಹೇಳಿರುವಂಥ ಕೆಲಸಗಳು ಆಗಿರ್ಬೋದು, ಅದು ವ್ಯಕ್ತಿಗತ ವಿಚಾರಗಳು. ಹಾಗಾಗಿ ಅದನ್ನು ಏನು ದೊಡ್ಡದಾಗಿ ಎನ್ನುವಂಥದ್ದು ಏನಿಲ್ಲ, ವ್ಯಕ್ತಿಗತವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳ್ತಂಗಡಿ ತಾಲೂಕು ಲಾಯ್ಲಾದ ಸುರಕ್ಷಾ ಆಚಾರ್ಯರ್ನ ಪುದರ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸೇರಿದನು. 1 ಗಂಟೆದ ಅಂತರಡು 150 ಬೊಟ್ಟ ಗಳಸದು 4 ಸೆಂಟಿಮೀಟರ್ ವಜನಡು ಬಾರಿ ಎಳ್ಳೆ ಡಾಟ್ ಮಂಡಲ ಕಟ್ಟದು ಅಪರೂಪದ ಸಾಧನೆ ಮಲ್ತಿದರು. ಬೆಳ್ತಂಗಡಿ ತಾಲೂಕು ಲಾಯ್ಲಾದ ಸುರಕ್ಷಾ ಆಚಾರ್ಯರ್ನ ಪುದರ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸೇರಿದಳು. ಬೆಳ್ತಂಗಡಿದ ಜವಂದಿ ಕಲಾವಿದರು ಒರ್ತಿ ಅಪರೂಪದ ಸಾಧನೆ ಮಲ್ತಿದರು. 1 ಗಂಟೆದ ಅಂತರಡು 150 ಮುಟ್ಟ ಗಳಸದು 4 ಸೆಂಟಿಮೀಟರ್ ವಜನಡು ಬಾರಿ ಎಳ್ಳೆ ಡಾಟ್ ಮಂಡಲ ಕಟ್ಟದು ಸಾಧನೆ ಮಲ್ತಿದರು. ಲಾಯ್ಲಾ ಕಣ್ಣಾಜಿದ ಚಂದ್ರಶೇಖರ್ ಆಚಾರ್ಯ ಬೊಕ್ಕ ಸರಸ್ವತಿ ಮಕ್ಕಳಿನ ಮಗಳು ಸುರಕ್ಷಾ ಆಚಾರ್ಯ ಈದುಮು ಬಾರಿ ಎಳ್ಳೆ ಡಾಟ್ ಮಂಡಲ ಆರ್ಟ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಪಡೆದಿತ್ತರು. ಡಾಟ್ ಆರ್ಟ್ ಬಗೆಟ್ ಯೂಟ್ಯೂಬ್ ತೂದು ಡಾಟ್ ಮಂಡಲ ಆರ್ಟ್ ತೂದು ಒಂದೇನು ಸುರು ಮಲ್ತದೆ. ಇಂದಿಡ್ದು ದುಂಬು ವಾಲ್ ಆರ್ಟ್ ಬೊಕ್ಕ ಪೆನ್ಸಿಲ್ ಆರ್ಟ್ ಮಲ್ತೊಂದಿತ್ತೆ. ಅವೇನೇ ಅಭ್ಯಾಸ ಮಲ್ತೊಂದು ಇತ್ತೆ ಈ ಸಾಧನೆ ಮಲ್ಪುನಂಚ ಆಂಡಂದು ಪನ್ಪೆರು ಸುರಕ್ಷಾ ಆಚಾರ್ಯ. ಮಗಳಿನ ಸಾಧನೆ ತೋದು ಅಪ್ಪೆಮ್ಮಗ್ ಬಾರಿ ಖುಷಿ ಆತಂಡ. ಎಲ್ಯ ಪ್ರಾಯುಡೆ ಅಲೆಗು ಪಾಕ ಪ್ರಶಸ್ತಿ ಬೈದಡು. ಮಾತಾ ಸಾಂಸ್ಕೃತಿಕ ಕಾರ್ಯಲಿಡು ಆಲು ದುಂಬುಲ್ಲಲು ಎಂಕುಲು ಅಲೆಗು ಬಿರಿಸಾಯ ಕೊರ್ಪಾಂದ್ ಪನ್ಪೆರು ಚಂದ್ರಶೇಖರ ಆಚಾರ್ಯರು. ತರಾವರಿ ನಮೂನೆದ ಬೊಟ್ಟದ ಗಣಪತಿ ಕಲೆ ತೋಜಾದು ಸುರಕ್ಷಾ ಸಾಮಾಜಿಕ ಜಾಲತಾಣಡು ಬಾರಿ ಪುಗಾರ್ತೆ ಪಡೆತಿರು. ಐಸ್ ಕ್ರೀಮ್ ಕಡ್ಡಿಡು ಇಲ್ಲು ಬೊಕ್ಕ ಪೇಪರ್ ರೋಲ್ ಮಲ್ತದು ಇಲ್ಲು ಕಟ್ಟುನ ನನ್ನಲ ಪಾಕ ಬಗೆತ ಕ್ರಾಫ್ಟ್ ಐಟಮ್ಲು ಅರಿನ ಇಲ್ಲದ ಪೊರ್ಲುನು ಹೆಚ್ಚ ಮಲ್ತದಂಡು. ಇತ್ತೆ ಕೊಡೂರ ಇನಿತ ಮಲ್ಲ ಸುದ್ದಿಲು. ತುಳುನಾಡು ಪಾಲದ ಕೆತ್ತೆದ ಕಷಾಯ ಮರ್ದು ಪರ್ಪುನ ಆಟಿಯ ಮಾಸದ ಆಚರಣೆ. ಕಾರಿಂಜದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ತೀರ್ಥ ಸಂಭ್ರಮ. ಬೊಚ್ಚಾಂದಿ ಉಮೇದದ ಭಾಷಣೊಲಿಡ್ದಾದು ಪಾಪದಕ್ಕಲು ಬಲಿಯ ಒಂದುಲ್ಲೆರು. ಪ್ರವೀಣ್ ನೆಟ್ಟಾರ್ ಕುಟುಂಬಗೂ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊರಡು. ಕುಡ್ಲಡು ರಮಾನತರ 50. ಜೆಸಿಐ ಬೆಳ್ತಂಗಡಿ ಮಂಜು ಶ್ರೀಧಾ ನಿಲಟು ಪ್ರೇರಣಾ ಬದುಕುಗೊಂಜಿ ಉಮೇದು ತರಬೇತಿ ಕಾರ್ಯಾಗಾರ.
ಮಾತಾ ಶಾಲಾ ಕಾಲೇಜ್ಲೆಗ್ ಪೋದು ತರಬೇತಿ ಪ್ರಸಾದ್ ಬಿಎಸ್. ಸುರತ್ಕಲ್ ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನದಕ್ಲಿನ ಸಂಘದ ವರ್ಷದ ಮಿಲನೋತ್ಸವ ಮುಗಿತಲ. ಶಾಮಿಯಾನದಕ್ಲಿನ ಸಂಘಟನೆ ತಾನು ತುಯಿನಿ ಕುಡ್ಲಡು ಮಾತ್ರ. ಎಸಿಪಿ ಮಹೇಶ್ ಕುಮಾರ್. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊನ್ವೆಲ್.